ಶ್ರೀಮಂತ ರಾಜಗುಳಿಗ ಕ್ಷೇತ್ರ ಮತ್ತು ಅಷ್ಟಪವಿತ್ರ ನಾಗಮಂಡಲೋತ್ಸವ ಸಮಿತಿ ಮೂಡುಮನೆಗುತ್ತು ಬಂದಲೆ ಪಚ್ಚನಡಿ ಆಶ್ರಯದಲ್ಲಿ ಬಂದಲೆಯ ಶ್ರೀಮಂತ ರಾಜಗುಳಿಗ ಕ್ಷೇತ್ರದಲ್ಲಿ ಶನಿವಾರ ಅಷ್ಟಪವಿತ್ರ ನಾಗಮಂಡಲೋತ್ಸವ ವೈಭವದಿಂದ ನಡೆದಿದ್ದು ಕರ್ಫ್ಯೂ ಮಧ್ಯೆಯೂ ಸಾವಿರಾರು ಭಕ್ತರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕರ್ಫ್ಯೂ ಸೆಕ್ಷನ್ ಹಿನ್ನೆಲೆಯಲ್ಲಿ ವಾಮಂಜೂರು ಜಂಕ್ಷನ್ನಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ನಾಗಮಂಡಲೋತ್ಸವ ತೆರಳುವ ಭಕ್ತರಿಗೆ ಯಾವುದೇ ತೊಂದರೆಯಾಗಿಲ್ಲ. ದೇವರ ಮೂಲ ಗುಡಿಗಳಲ್ಲಿ ಪೂಜೆ ನಡೆದ ಬಳಿಕ ಮಧ್ಯಾಹ್ನ 1 ಗಂಟೆಗೆ ಶ್ರೀಮಂತ ರಾಜಗುಳಿಗ ಕ್ಷೇತ್ರದ ಧರ್ಮದರ್ಶಿ ಸತೀಶ್ ಬಂದಲೆ ಉಪಸ್ಥಿತಿ ಹಾಗೂ ಕುಡುಪು ಶ್ರೀ ಕ್ಷೇತ್ರದ ಅರ್ಚಕ ದಿನೇಶ ಪಿಜತ್ತಾಯ ನೇತೃತ್ವದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಪೂಜೆ ನೆರವೇರಿತು. ಸಾಂಸ್ಕೃತಿಕ ಧಾರ್ಮಿಕ ಸಭಾ ವೇದಿಕೆಯಲ್ಲಿ ಮೇರಿ ಹಿಲ್ ಗುರುನಗರದ ನಾರಾಯಣ ಗುರುಸ್ವಾಮಿ ಸೇವಾ ಸಂಘದ ಮಹಿಳೆಯರು ಭಜನಾ ಸಂಕೀರ್ತನ ನಡೆಸಿದರು. ಬಳಿಕ ಧಾರ್ಮಿಕ ಸಭೆ ನಡೆಯಿತು. ರಾತ್ರಿ ಸಗ್ರಿ ಗೋಪಾಲಕೃಷ್ಣ ಸಾಮಗರ ನೇತೃತ್ವದಲ್ಲಿ ಅಷ್ಟಪವಿತ್ರ ನಾಗಮಂಡಲೋತ್ಸವ ನಡೆಯಿತು. ದೇವರ ಅನುಗ್ರಹ ಇದ್ದಾಗ ಮಾತ್ರ ನಮ್ಮ ಮನಸ್ಸುಗಳು ಪ್ರಫುಲ್ಲಿತವಾಗಿ ಎಲ್ಲರೂ ಒಂದಾಗಿ ಒಂದೇ ತಾಯಿಯ ಮಕ್ಕಳಾಗಿ ಒಟ್ಟಿಗೆ ಕೂಡಿ ಕೆಲಸ ಮಾಡುವಂಥ ಮನೋಭಾವನೆ ಬರ್ತದೆ. ಅದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇರುವಂಥ ಸತ್ಯ. ಆದರೆ ವಿಶೇಷವಾಗಿ ಇದೆರಡು ಕಾಯಕಗಳು ಧರ್ಮನೇಮೋತ್ಸವ ಏನುಂಟು ಅಥವಾ ಅಷ್ಟಪವಿತ್ರ ನಾಗಮಂಡಲೋತ್ಸವ ಏನುಂಟು ತುಂಬ ಜಾಗೃತೆಯಲ್ಲಿ ಆಗಬೇಕು, ತುಂಬ ಶ್ರದ್ಧಾಭಕ್ತಿಯಲ್ಲಿ ಆಗಬೇಕು. ತುಂಬ ದಿನಗಳ ಕಾರ್ಯಕ್ರಮ ಸಾವಿರಾರು ಜನರನ್ನು ಒಟ್ಟಾಗಿ ಒಂದಾಗಿ ಕೊಂಡೋಗುವಂಥ ಚಾಕಚಕ್ಯತೆ ಆ ದೇವರ ಆಶೀರ್ವಾದದಿಂದ ಬರಬೇಕು. ಹಾಗಾಗಿ ಇವತ್ತು ಕೇವಲ ಆ ಕುಟುಂಬಕ್ಕೆ ಮಾತ್ರವಲ್ಲ, ಧರ್ಮದರ್ಶಿಗಳಿಗೆ ಮಾತ್ರವಲ್ಲ, ಇಡೀ ಊರಿನ ಎಲ್ಲ ಬಂಧುಗಳಿಗೆ ಇನ್ನೊಮ್ಮೆ ಕೈ ಮುಗಿದು ಹೃತ್ಪೂರ್ವಕವಾದ ಒಂದು ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ನಮ್ಮ ಜೀವನ ಪದ್ಧತಿಗಳು ಇದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಿದರೆ ಮಾತ್ರ ಇಂಥ ಕಾರ್ಯಕ್ರಮಗಳು ಮುಂದಾಗಲಿಕ್ಕೆ ಸಾಧ್ಯ. ಒಂದು 5-10 ವರ್ಷ ಬಿಟ್ಟು ಇಂಥ ನಾಗಮಂಡಲನ ಮಾಡಬೇಕಾದ್ರೆ ಯುವಕರ ತಂಡ ಬೇಕಾಗ್ತದೆ, ಒಂದು ಯುವಕರ ತಂಡ. ಆಗ ಬೆಳೆದುವಂಥ ಈಗ ಮಕ್ಕಳು ಯಾರಿದ್ದಾರೆ ಅವ್ರು ಮುಂದೆ ಯುವಕರಾಗಿ ಈ ಕೆಲಸವನ್ನು ಮಾಡಬೇಕು. ಈ ಮಕ್ಕಳಿಗೆ ದೊಡ್ಡದಾದಾಗ ಈ ರೀತಿಯ ಧಾರ್ಮಿಕ ಭಾವನೆ ಅವರ ಮನಸ್ಸಲ್ಲಿದ್ದರೆ ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ.